ಯಾಕಂತ ಹೇಳಿದ್ರೆ ಈ ಶಕ್ತಿವಂತರ, ಸತ್ಯವಂತರ, ಧರ್ಮವಂತರ, ನ್ಯಾಯವಂತರ ಕಣ್ಣೀರು ಈ ಶಾಪ ಅವರನ್ನು ಬಿಡುವುದಿಲ್ಲ. ಮಾತ್ರ ಖಂಡಿತ ಈ ಶಾಪ ಬಿಡುವುದಿಲ್ಲ, ಈ ಶಾಪ ಬಿಡುವುದಿಲ್ಲ. ನೀವು ಇವತ್ತು ಇಡುವಂತ ಕಣ್ಣೀರು, ನಿಮ್ಮ ಒಂದೊಂದು ತೊಟ್ಟು ಕಣ್ಣೀರು ಈ ಮಹಾಲಿಂಗೇಶ್ವರನ ಪಾದಕ್ಕೆ ಬಿದ್ದಿದೆ. ಇದು ಸತ್ಯದ ಸಂಚಾರವಾಗ್ತದೆ ಮುಂದಿನ ದಿನಗಳಲ್ಲಿ. ನ್ಯಾಯದ ಉದಿಪನಾಪುಂಡು ಬಂದು ನ್ಯಾಯದ ಉದಿಪನಾಪುಂಡು ಉಂದೇನಕ್ಕೆ ನಂಚಿತ್ತಂಗ್ಲು ಎಂಕ್ಲನ್ನೇ ನಿಖಿಲ ತಾಯಿಗೆ ಉಂದೇನು ಪೂರ ಮುಚ್ಚಾದ ಪ್ರಯತ್ನ ಮತ್ತೊಂದುಲ್ಲಾರೆ. ಎಂಕಲ್ಲ ಬಾಯಿಗೆ ಬೀಗನು ಪಾಡಿಯರು ದಾಯ ಪ್ರಯತ್ನ ಮತ್ತೊಂದುಲ್ಲಾರೆ. ಇದ್ದೇನೆ ಪಂಡೇರೆ ಯಾನು ವಕೀಲರಿಗೆ ಪಾತ್ರನಿಗೆ ಪೂರಕವಾದಿ ಪಾತಿರುವೆ. ಮಗುಲು ಆರೋಪಿಲ ಹತ್ತಂದಂಡ ಆರೋಪಿ ಏರೊಂದು ಮಂದು ನಿಘಂಟು ಬೊಕ್ಕ ಮಲ್ಪಡಾತೆ ಏರಂದು ಇಚ್ಛೆ ಉಂಟು ಮಗುಳದೇ ಹೋದ ಅರ್ಜಿ ಮಾಡೋಡು ಸ್ಟೇ ಮಲ್ಪಲ್ಲ ಏನ್ ಮಾಡುದು ಆ ಕೇಸ್ ಸ್ಟೇ ದಯ ಮಾಡ್ತೀನಿ ಬಂದಲ ನಿಗಲು ಸತ್ಯವಂತರ ನಿಗಲು ಯೋಚನೆ ಮಲ್ಪಲೆ ಮಂಡ್ಯಡೆ ಇತ್ತ ಪನ್ಯ ಬಾತಾರ ವಕೀಲರು ನಿಗಳಿಗೆ ಬೇಟೆ ಸತ್ಯ ಬರ್ಚಿ ಆರೋಪಿ ಏರಿಜ್ಜಿನ ಒಂದು ಗೊತ್ತಿಜ್ಜನ್ನ ಬರ್ತಡು ಮನಿ ಬಂದಕೊಳ್ಳೊಂದಪ್ಪನಾಗ ಇನ್ನು ಇಲ್ಲದಾಗಲು ಬೊಟ್ಟು ಮಲ್ತನ ಜನಕ್ಕೆಲ್ಲ ಅನ್ನೊಂದು ಬಂತು ಜೇರು ಕೋರ್ಟುಡು ಆಗಲ ಹತ್ತಲ್ಲ ಬಂತು ಜೇರು ಅಂಡ ಮೊಗಲು போது ಸ್ಟೇದ ಈಗ ನೋಡಕ್ಕೆ ಅಂಚಂಡ ಆರೋಪಿ ನಿಗಲ ಬಂದಲ್ಲ ಇಲ್ಲದಾಗಲು ಪುದರ ಕೊರ್ನೆ ಅಂಚಿದ್ದಾಗಲ ಆರೋಪಿ ಅಂಚಂಡ ವೀರೇಂದ್ರನ ಜೋಕುಲು ರೈತೆ ಹರ್ಷೇಂದ್ರನ ಜೋಕುಲು ಅದಕ್ಕೋಸ್ಕರ ಈತ ಭಂಗವತದಿ ಕೇಸನ್ನು ಮುಚ್ಚಾವಂದುಲ್ಲಾರ ಪೊಲೀಸ್ ತಗಲ್ನ ಮುಖಾಂತರ ನ್ಯಾಯಾಂಗದ ಮುಖಾಂತರ ಸಿಒಡಿದ ಮುಖಾಂತರ ಸಿಬಿಐದ ಮುಖಾಂತರ ಅಂಚಂಡ್ಲ ಅತ್ಯಾಚಾರಿಲು ನಿಗುಲೆ ಬಂದುಲ ಕನ್ನಡ ತೆಂಗಿಲು ಇಜಿಂದ ದಾಯಷ್ಟೇ ಕನ್ನಡು ಒಂದೇ ಪಾತ್ರ ದಾಯಷ್ಟೇ ಕನ್ನಡು ದಾಯಷ್ಟೇ ಕನ್ನಡು ನಿಗುಲ ಅಂತ ಸ್ಟೇ ಕನ್ನಪ್ಪನ ಅಗತ್ಯ ಇಂಚಿನಡು ಬಂದುಲೆ ಸ್ಟೇ ಗಣಪನ ಅಗತ್ಯ ಹೆಚ್ಚಿನಂಡು ತನಿಖೆ ಮಲ್ಪೊಡ್ಚಿಂದು ಸ್ಟೇ ಗಣಪನಿ ನಾಯಗೆ ಅಂಚಂಡ ಅತ್ಯಾಚಾರ ನಿಗಿಲು ಬಂದು ಪೋಪು ಅದೇ ಇಂದೇನು ನಮ್ಮ ಪ್ರಶ್ನೆ ಮಂತೊಂದು ಪುನಃ ಒಂದೇನು ಪ್ರಶ್ನೆ ಮಂತಂಡಾಗೆ ಎಂಚಿನ ಪುಡಿಗೆ ಮಾನಸಿಕ ಹಿಂಸೆ ಪುಡಿಗೆ ಮಾನಸಿಕ ಹಿಂಸೆ ಆ ಅಣ್ಣಪ್ಪನೆ ನೂದು ತಪ್ಪು ಮಂತಿಬಕ ಇಂಚಿನ ಅತ್ಯಾಚಾರಿಲಗೆ ಮಾನಸಿಕನೇ ಮಲ್ಪನಿ ಮಾನಸಿಕ ಹಿಂಸೆ ಹೋಲ್ವರಿಂಡು ಬಂದಲೆ ಮರ್ಲು ಬತ್ತದು ಬಿಡ್ತಾರು ಅದು ದೀಪ ಜರ್ಮಗ್ಲೇನು ಕೂಡ ಬೊಕ್ಕ ಬಂದ್ಪೇರೆ ಮಾನ ಪೋಪುಂಡು ಮರ್ಯಾದೆ ಪೋಪುಂಡು ಮಾನ ಇತ್ತನಗಲ್ಲ ಮಾತ್ರ ಪೋಪುನಿ ಮಾನ ಇತ್ತನಗಲ್ಲ ಮಾತ್ರ ಮಾನ ಪೋಪುನಿ ಸೌಜನ್ಯದ್ದು ದುಮ್ಮು ಏತು ಪ್ರಕರಣ ಆತನ ಆ ಗ್ರಾಮಡು ಪುದರ ಬೋಡ ಏರೇರ್ ನಂದು ಮಾಡದು ಏರೇರ್ ಮಲ್ತೇರಂದು ಒಂದು ಬೋಡ ದಾಖಲೆ ಬೋಡ ನಿಗ್ಲಿಗೆ ಆ ಪೊರ್ತುಡು ಏರೇರೇನು ಸಾಕ್ಷಿ ನಾಶ ಮಲ್ಪರೆಗೋಸ್ಕರ ಏನೆಲ್ಲ ಕೆರ್ತುವರ ಇಲ್ಲದಾಗಲೆಲ್ಲ ಕೆರ್ತುವರ ಆ ಅಣ್ಣಪ್ಪನ ಆ ಮಂಜುನಾಥನ ಇಂಚಿತ್ತ ಮಹಾಲಿಂಗೇಶ್ವರ ದೇವರನ್ನ ಒಪ್ಪಿಗೆ ತಿಕ್ಕುಜಿ ಬಂದುಲ್ಲ ಎರಗಿಲ್ಲ ಕೆರಿಯರ್ ಎಂಕ್ಲೇನು ತಿಕ್ಕುಜಿ ಕಳೆದ 25 ವರ್ಷದ್ದು 200 300 ಪ್ರಯೋಗ ಮಾತ ಮಂತ್ರಗಳನ್ನು ಮಾಡ್ತಾರೆ ಇನಿ ಅಣ್ಣಪ್ಪ ದೇವರು ಮಂಜುನಾಥ ದೇವರ ಮಹಾಲಿಂಗೇಶ್ವರ ದೇವರು ಎಂಚ ಬದುಕೊಂದಿಲ್ಲ ಅವೇ ಶಕ್ತಿ ಎಂಕ್ಲು ಬದುಕೊಂದಿಲ್ಲ ಸೀಕಿಸಿರುವಾತಿನ ಮೊಗಲೆಗೆ ಎಂಕ್ಲೆಗತ್ತು ಬಂದಿದೆ ಇದು ಸತ್ಯದ ಹೋರಾಟ ಯಾನಿನಿ ಹೋರಾಟ ಮಲ್ಪ ಎಂದು ಪಂಡಂದಂಡ ಸೌಜನ್ಯ ಕಾರಣ ಸೌಜನ್ಯದ ಬಲಿದಾನ ಆವುಡುಂದಂಡ ಕಾರಣ ನ್ಯಾಯ ಪೀಠದ ಮಿತ್ ಆಯ್ನಂಚಿತ್ತನ ಯಥೋ ಅತ್ಯಾಚಾರ ಕೊಲೆ ಪ್ರಕರಣ ಯಥೋ ಅಪ್ಪನಗಲ್ಲ ಮಾರಣ ಹೋಮ ಜಾಗುಗೋಸ್ಕರ ದುಡ್ಡುಗೋಸ್ಕರ ಐಕೋಸ್ಕರ ಸೌಜನ್ಯ ಪನ್ಪುಣಂಚಿತ್ತ ಬಾಲೆ ಇತ್ತನೆ ಪಂಡಿಲೆಕ್ಕ ದಿನೇಶರೇ ತ್ರೇತಾಯುಗದ ಸೀತಾಮಾತೆ ದ್ವಾಪರ ಯುಗದ ದ್ರೌಪದಿ ಕಲಿಯುಗದ ಸೌಜನ್ಯ ಮೊಗಲ ಅಂತ್ಯಾಗ ಬಿಟ್ಟದು ಬತ್ತು ನಂಚಿದ್ದ ಬಾಲೆ ಮಣ್ಣು ಆ ಬಾಲೆ ಇನಿ ಬಂದರೆಂಚಿನ ಎಂಕಲ್ನ ಜೈನ ಸಮುದಾಯ ಈಯಾಳಿಸ ಒಂದು ಖಂಡಿತ ಇಚ್ಚಿ ಬಂದಲೆ ಮೂರು ಏತು ಜಾತಿ ತಗಲಿಲ್ಲ
ಏತ್ ಜಾತಿದಾಗಲುಳ್ಳಾರು ಮೂಲು, ಏತ್ ಮತದಾಗಲುಳ್ಳಾರು, ಏತ್ ಪಂಥದಾಗಲುಳ್ಳಾರು ಮೂಲು ದ್ವೇಷ ಉಂಡ, ಅಸೂಯೆ ಉಂಡ. ಒಂಜಪ್ಪ ಜೋಕುಲ್ಲಕ್ಕ ನಮ್ಮ ಒಗ್ಗಟ್ಟಾದ ನಮ್ಮ ಒಂಜಿ ನ್ಯಾಯನಕ್ಕೇನೊಂದು ಜನ ನಾನು ದಿನೇಶರು ಜೈನರತ್ತ ಪಂಡನವರೇ ಕಡೆ 24 ವರ್ಷ ಅನ್ನ ಮೆಗ್ಗಲಕ್ಕೆ ಒಟ್ಟುಗುಲ್ಲ ಅಂದ್ಕೊಂಡದೆ. ಅವು ಇಪ್ಪು ನಂಚಿದ್ದು, ಅವು ಪ್ರೀತಿ, ಅವು ಸತ್ಯ, ಅವು ಧರ್ಮ.